ಧರ್ಮಸ್ಥಳದ ಕೃಷಿ ಅಧಿಕಾರಿ ಅಂತೇಳಿ ಎಲ್ಲೋ ಟಿಪ್ಪರ್ ಓಡಿಸ್ಕೊಂಡಿದ್ದವ. ಅವರ ಧರ್ಮಪತ್ನಿಯವರು ಕಡಬ ಠಾಣೆಯ ಪೊಲೀಸ್ ಆಗಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇರೋದಾ? ಅದಕ್ಕೋಸ್ಕರ ಇಲ್ಲೇನೋ ಒಂದು ಕೆಲಸ ಹುಡ್ಕೊಂಡಿರೋಣ ಅಂತ ಹೇಳಿ ಯಾರ್ದೋ ಕೈ ಕಾಲು ಹಿಡಿದು ಏನೋ ಮಾಡಿ ಇದಕ್ಕೆ ಒಂದು ಸೇರ್ಕೊಂಡಿದ್ದಾನೆ ಕೃಷಿ ಅಧಿಕಾರಿ ಅಂತೇಳಿ. ಗೊಬ್ಬರ ಕೊಡ್ತೀವಿ, ಏನೋ ತೆಂಗಿನ ಗಿಡ ಕೊಡ್ತೀವಿ ಅಂತ ತುಂಬ ದಿನದಿಂದ ಇವತ್ತು ದುಡ್ಡು ಇಸ್ಕೊಂಡಿದ್ದಾನೆ. ಅದಕ್ಕೆ ನಾವೊಂದಿಷ್ಟು ಜನ ಇವತ್ತು ಅವ್ರ ಮನೆ ಹತ್ರ ಹೋಗಿದ್ದೀವಿ. ಇವತ್ತು ಅವ ಸಿಗಲಿಲ್ಲ. ನಿಮಗೆ ಆದಷ್ಟು ಬೇಗ ನೀನು ಯಾರಿಂದೆಲ್ಲ ದುಡ್ಡು ಇಸ್ಕೊಡೋ ದುಡ್ಡು ಕೊಡಲೇಬೇಕು, ಇಲ್ಲ ನೀವು ನಮ್ಮ ಮೇಲೆ ದೂರ ದಾಖಲೆ ಮಾಡಲೇಬೇಕು. ಇಲ್ಲ ನಿಮಗೆ ನಾಳೆ ಬರುತ್ತೆ, ನಾಳ್ದು ಬರುತ್ತೆ, ಮುಂದಿನ ವಾರ ಬರ್ಬೋದು, ಮುಂದಿನ ತಿಂಗಳು ಬರುತ್ತೆ ಅಂತೇಳಿ 3 ತಿಂಗಳು ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. 25,000 ಕೊಟ್ಟು 4 ಲಕ್ಷ ಕೊಟ್ಟಿದ್ದೀವಿ ಅಂತ ಅನ್ನೋ ಸುದ್ದಿನೂ ಮಾಡಿದ್ದಾರೆ. ಫೋನ್ ಮಾಡಿ ಎಷ್ಟು ಟೈಮ್ ನಂತರ ಪೊಲೀಸರು ಬಂದಿರೋದು? ಅದು 1 ಗಂಟೆ ಆಗ್ಬೋದು. CC ಕ್ಯಾಮರಾದು ಅದು ಎಲ್ಲ ಹೊಡೆದು ಹಾಕಿದ್ದಾರೆ ಅವರು. ಮರದಳ ಅಂತ ಹೇಳ್ತಾ ಇದ್ದಾನೆ ಸತೀಶ್. ಯಾವುದೇ ಪೊಲೀಸರು ಇದರ ಮೇಲೆ ಒಂದು FIR ದಾಖಲು ಮಾಡಿಲ್ಲ. FIR ದಾಖಲು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಮನೆಗೆ ಬಂದು ಮನೆಯ ಬಾಗಿಲನ್ನೆಲ್ಲ ಹೊಡೆಯುತ್ತಾ, ವಿಂಡೋನೆಲ್ಲ ಹೊಡೆಯುತ್ತಾ, CC ಕ್ಯಾಮರಾ ಎಲ್ಲ ಕಿತ್ತಾಗುವ ಇದರ ಮೇಲೆ ಯಾವುದೇ FIR ದಾಖಲಾಗಲ್ಲ ಅಂತ. ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ನಾವು ಇವತ್ತು ಕಡಬ ತಾಲೂಕು ಹೈಸ್ಕೂಲ್ ರಸ್ತೆ ಇಲ್ಲಿದ್ದೀನಿ. ಇಲ್ಲಿ ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ 23/10/2024 ಸೌಜನ್ಯ ಹೋರಾಟಗಾರರು ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರು ಇವರ ಮನೆಗೆ ಬಂದಿರ್ತಾರೆ. ಅಂದರೆ ಇವರು ಕರೆದಿರೋದು ಬನ್ನಿ SKDRDP ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದುಡ್ಡು ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಇವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಏಕೆಂತ ಹೇಳಿದ್ರೆ ಈ ಹಿಂದೆಯೇ ಇದೇ ವಿಷಯ ಸಂಬಂಧಿಸಿದಂತೆ ಕಡಬ ಠಾಣೆಯಲ್ಲಿ ದೂರು ದಾಖಲಾಗಿ ಅದು ಮುಚ್ಚಲಿಕ್ಕೆ ಬರೆದಿದ್ದಾರೆ. ಇದಕ್ಕೆ ಸಂತೋಷ್ ಅವರು ಬರುವಾಗ ಏನೋ ಅಕ್ಕಪಕ್ಕದಲ್ಲಿ ಏನೋ SKDRDPಯ ಸೇವಾ ಪ್ರತಿನಿಧಿಗಳು ಜನರಲ್ ಇದ್ದರಂತೆ. ಸಂತೋಷ ಮೇಲೆ ಬಂದು ಏಕಾಏಕಿ ಅಟ್ಯಾಕ್ ಮಾಡಲಿಕ್ಕೆ ನೋಡಿದ್ರು. ಅವರಿಗೆ ತಿಳಿದಿರೋ ವಿಷಯವನ್ನು ಪ್ರಶ್ನೆ ಮಾಡಿದ್ದಾರೆ, ಮಾತುಕತೆ ಆಗಿದೆ. ಇದರ ಮಧ್ಯದಲ್ಲಿ ಧರ್ಮಸ್ಥಳದ ಕೃಷಿ ಅಧಿಕಾರಿ ಅಂತೇಳಿ ಎಲ್ಲೋ ಟಿಪ್ಪರ್ ಓಡಿಸ್ಕೊಂಡಿದ್ದವ. ಅವರ ಧರ್ಮಪತ್ನಿಯವರು ಕಡಬ ಠಾಣೆಯ ಪೊಲೀಸರಾಗಿದ್ದಾರೆ. ಅದಕ್ಕೋಸ್ಕರ ಇಲ್ಲೇನೋ ಒಂದು ಕೆಲಸ ಹುಡ್ಕೊಂಡಿರೋಣ ಅಂತ ಹೇಳಿ ಯಾರ್ದೋ ಕೈ ಕಾಲು ಹಿಡಿದು ಏನೋ ಮಾಡಿ ಇದಕ್ಕೆ ಒಂದು ಸೇರ್ಕೊಂಡಿದ್ದಾನೆ ಕೃಷಿ ಅಧಿಕಾರಿ ಅಂತೇಳಿ. ಅವ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾನೆ. ಒಂದನೇದಾಗಿ ಹೇಳ್ತಾ ಇರೋದು ಅವನ ಅಮ್ಮನಿಗೆ ಕರೀತಾ ಇದ್ದಾನೆ, ಸಂತೋಷಿಗೆ ಇನ್ನು ಅಮ್ಮನ ಅಂತ ಕರೀತಾ ಇದ್ದಾನೆ. ಎರಡನೇದಾಗಿ ಹೇಳ್ತಾ ಇದ್ದಾನವ, ನೀನು ನಮ್ಮೂರಿಗೆ ಬಾ, ನಿನ್ನ ಏನೂ ಸಿಗಲ್ಲ ಅಂತ ಹೇಳ್ತಾ ಇದ್ದಾನೆ. ಅದೇ ಥರ ಅವ್ಯಾಚ್ಯ ಶಬ್ದಗಳನ್ನು ತುಂಬ ಉಪಯೋಗಿಸ್ತಾ ಇದ್ದಾನೆ. ಇದರ ಮಧ್ಯೆಯಲ್ಲಿ ಮರ್ದಾಳ ಗ್ರಾಮದ ಗ್ರಾಮಾಭಿವೃದ್ಧಿ ಯೋಜನೆಯ ಒಬ್ಬ ಸೇವಾ ಪ್ರತಿನಿಧಿ ಇವರ ಮನೆಯ ಕ್ಯಾಮರಾದ ವೈರನ್ನೆಲ್ಲ ಎಳೆದಾಕಿ ಕಟ್ ಮಾಡಿದ ನೋಡಿ, ಅದು ರಿಪೇರಿ ಕೊಟ್ಟಿದ್ದಾರೆ. ಅದರಲ್ಲಿ ಏನೆಲ್ಲ ರೆಕಾರ್ಡ್ ಇದೆ ಎಲ್ಲ ನಿಮಗೆ ಮುಂದಿನದಲ್ಲಿ ತೋರಿಸ್ಕೊಳ್ತೀವಿ. ಇವರು ಕಟ್ಟದೇ ಇರೋಕ್ಕೆ ಕಾರಣ ಏನು, ನಾವು ಸಂತೋಷರು ಆಗಲಿ ಸೌಜನ್ಯ ಹೋರಾಟಗಾರರಾಗಲಿ ಯಾರು ಇವರಿಗೆ ಹೇಳಿಲ್ಲ ನೀವು ದುಡ್ಡು ಕಟ್ಟಬೇಡಿ ಅಂತ. ಇವರ ಸಂಬಂಧಿಕರು 8 ತಿಂಗಳಾಗಿದೆಯಲ್ಲ, 8 ತಿಂಗಳ ಹಿಂದೆ ಆರೋಗ್ಯ ಸಮಸ್ಯೆಯಿಂದಾಗಿ ಡೆತ್ ಆದ ನಂತರ ಏನೇ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಾಲ ಪಡೆದವರಿಗೆ ಏನೊಂದು ವಿಮೆನ ಮಾಡಿದರು, LIC ಎಲ್ಲ. ಅದರ ಪ್ರಕಾರ ಅವ್ರಿಗೆ ಅಮೌಂಟ್ ಬರಬೇಕಿತ್ತು. ಈ ಅಮೌಂಟನ್ನು ಕೇಳಿದರೆ ಅಮೌಂಟ್ ಕೊಡ್ತಾ ಇರಲಿಲ್ಲ. ಇವೆಲ್ಲರಿಗೂ ಹೇಳ್ತಾ ಇದ್ದೀವಿ ನಾವು ನಿಮಗೆ LIC ಮಾಡಿದ್ದೀವಿ, LIC ಮಾಡಿದೆ ಅಂತ. LIC ಅಲ್ಲ, ಅದು ಬಡ್ಡಿ ತಿಂತಾರೆ ಕೆಲಸ. ಅದು 80% ಬಡ್ಡಿ ತಿಂತಾರೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆ ಕೆಲವೊಂದು ವೀಡಿಯೋಲಿ ಹೇಳಿದ್ದೀನಿ ಯಾವ ರೀತಿಯಲ್ಲಿ 80% ತಿಂತಾ ಇದ್ದಾರೆ ಅಂತ. ಅದನ್ನು ಮಾಡಿರೋದು. ಅದು ಅಲ್ಲದೆ ಅವರ ಕುಟುಂಬವ್ರನ್ನ ಕರೆಸಿ ಅಲ್ಲಿ LH ಮಂಜುನಾಥ್ ಡೈರೆಕ್ಟ್ರ್ ಏನೋ ಅವರು ಇರುವಾಗ 25,000 ಕೊಟ್ಟು 4 ಲಕ್ಷ ಕೊಟ್ಟಿದ್ದೀವಿ ಅಂತ ಅನ್ನೋ ಸುದ್ದಿನೂ ಮಾಡಿದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದೆ ಇವರು ನಾವಿನ್ನು ದುಡ್ಡು ಕಟ್ಟಲ್ಲ, ನಮಗೆ ಏನು LIC ದುಡ್ಡು ಬರಬೇಕು, ನನಗೆ ಏನು ನಷ್ಟ ಪರಿಹಾರ ಬೇಕು ಅದು ಕಟ್ಟದೆ ನಾವು ದುಡ್ಡೇ ಕಟ್ಟಲ್ಲ ಅಂತ ಹೇಳಿದ್ರು. ಇಲ್ಲ ನಿಮಗೆ ನಾಳೆ ಬರುತ್ತೆ, ನಾಳ್ದು ಬರುತ್ತೆ, ಮುಂದಿನ ವಾರ ಬರ್ಬೋದು, ಮುಂದಿನ ತಿಂಗಳು ಬರುತ್ತೆ ಅಂತೇಳಿ 3 ತಿಂಗಳು ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. ಅಂಥ ಕಚರ ಕೆಲಸ ಮಾಡಿದ್ದಕ್ಕೆ ಇವರು ನಾವು ದುಡ್ಡು ಕಟ್ಟಲ್ಲ ಅಂತ ಕೂತಿರೋದು. ಇದರ ಮೇಲೇ ಸಂತೋಷ್ ಇಲ್ಲಿ ಬಂದು ಮಾತಾಡಿಸ್ತಾ ಬರುವಾಗ ಸಂತೋಷ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಿರೋದು. ಅಂಥ ಸಂದರ್ಭದಲ್ಲಿ ನಾನು ಇವತ್ತು ನೋಡಿದ್ವಿ, ನಾನು ಹೇಳಿದ್ದೀನಿ ಯಾವುದೇ ಪೊಲೀಸರು ಇದರ ಮೇಲೆ ಒಂದು FIR ದಾಖಲು ಮಾಡಿಲ್ಲ. FIR ದಾಖಲು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಮನೆಗೆ ಬಂದು ಮನೆಯ ಬಾಗಿಲನ್ನೆಲ್ಲ ಹೊಡೆಯುತ್ತಾ, ವಿಂಡೋನೆಲ್ಲ ಹೊಡೆಯುತ್ತಾ, CC ಕ್ಯಾಮರಾ ಎಲ್ಲ ಕಿತ್ತಾಗುವ ಇದರ ಮೇಲೆ ಯಾವುದೇ FIR ದಾಖಲಾಗಲ್ಲ ಅಂತ. ಅಲ್ಲಿಂದಲೂ ಆ ಸೋಮೇಶ್ ಅಂತೇಳಿ ಕೃಷಿ ಅಧಿಕಾರಿ ಹೇಳ್ತಾ ಇದ್ದಾನೆ, ಇದು ಸಿವಿಲ್ ಮ್ಯಾಟ್ರು, ಪೊಲೀಸರು ಬರಲ್ಲ. ಸ್ವಾಮಿ ಮನೆ ಬಂದು ದಾದಾಗಿರಿ ರೌಡಿಸ ಮಾಡೋದು ಸಿವಿಲ್ ಮ್ಯಾಟ್ರಾ? ಅದೇ ರೀತಿಯಲ್ಲಿ ಕೃಷಿ ಅಧಿಕಾರಿಯಾಗಿ ನಾನೇನೋ ಗೊಬ್ಬರ ಕೊಡ್ತೀವಿ, ಏನೋ ತೆಂಗಿನ ಗಿಡ ಕೊಡ್ತೀವಿ ಅಂತ ತುಂಬ ದಿನದಿಂದ ಇವತ್ತು ದುಡ್ಡು ಇಸ್ಕೊಂಡಿದ್ದಾನೆ. ಅದಕ್ಕೆ ನಾವೊಂದಿಷ್ಟು ಜನ ಇವತ್ತು ಅವ್ರ ಮನೆ ಹತ್ರ ಹೋಗಿದ್ದೀವಿ. ಕಡಬದ ಹೈಸ್ಕೂಲ್ ರಸ್ತೆಯಲ್ಲಿರುವಂಥ
ಅಮೇರಿಕ ಜೋಸ್ ಅಂತ ಹೇಳುವವರ ಮನೆಯಲ್ಲೇ ಇರೋದು. ಇವತ್ತು ನಾವು ಅಲ್ಲಿ ಹೋಗಿದ್ದೀವಿ, ಇವತ್ತು ಅವ ಸಿಗಲಿಲ್ಲ. ನಮಗೆ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ದೆ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ನೀನು ಅವ್ರಿಗೆ ದುಡ್ಡು ಕೊಡಲೇಬೇಕು. ನಿನ್ನ ಮನೆ ಹತ್ರ ಬಂದು ಈ ಥರ ಏನೋ ಆದರೂ ಅದು ಸಿವಿಲ್ ಮ್ಯಾಟ್ರ್ ಹೌದಲ್ಲ ನೋಡೋಣ. ಅದಲ್ಲ ಇನ್ನೊಂದು ನಾವು ಹಿಂದೆನೇ ಪ್ರಶ್ನೆ ಮಾಡಿದ್ದೀವಿ. ಕಡಬ ಠಾಣೆಗೆ ನಾನು ದೂರು ಕೊಟ್ಟಿದ್ದೀನಿ. ಇವಾಗ ಹೇಳ್ತಾ ಇದ್ದಾನೆ ಕಡಬ ಠಾಣೆ ಪೊಲೀಸ್ ಅಧಿಕಾರಿಯವರು ಅವ್ರು ಬರಲ್ಲ ಹೇಳಿದಾರ ಅಂತ. ಅದು ಯಾರು ಇವನಿಗೆ ಹೇಳಿರೋದು? ಇವಾಗ ನಾವು ಎಂಕ್ವೈರಿ ಮಾಡುವ ನನಗೆ ಗೊತ್ತಾಗಿದೆ, ಇವನ ಧರ್ಮಪತ್ನಿ ಅಲ್ಲಿ ಪೊಲೀಸ್ ಆಗಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇರೋದಾ? ನಾನು ಇವತ್ತು ಬಂದಿದ್ದೀವಿ, ಇವತ್ತು ಯಾರೂ ಕಾಣಿಸ್ತಾ ಇಲ್ಲ. ಇವತ್ತು ಏನು ವಿಷಯದ ತಿಳ್ಕೊಳ್ಳೋಣ ಅಂತ ಬಂದೆ. ಇವತ್ತು ಇವರು ಇದ್ದ ಸತ್ಯಾಸತ್ಯ ಘಟನೆಯನ್ನು ನಮಗೆಲ್ಲ ತಿಳಿಸಿದ್ದಾರೆ. ನಾವು ಹೇಳ್ತಾ ಇರೋದು, ಸೋಮೇಶ್ವರೇ ನೀವು ಕೃಷಿ ಅಧಿಕಾರಿ ಆಗಿದ್ದೀರಿ, ಅವ್ಯಾಚ ಶಬ್ದಗಳನ್ನು ಬಳಸ್ತೀರಿ. ಇಲ್ಲಿ ನಮ್ಮೂರಿಗೆ ಬಂದು ಯಾರು ಆಡದ ಮಾತುಗಳನ್ನು ನೀವು ಆಡ್ತಾ ಇದ್ದೀರಿ. ನಿಮಗೆ ಆದಷ್ಟು ಬೇಗ ನೀನು ಯಾರಿಂದೆಲ್ಲ ದುಡ್ಡು ದುಡ್ಡು ಕೊಡಲೇಬೇಕು, ಇಲ್ಲ ನೀವು ನಮ್ಮ ಮೇಲೆ ದೂರ ದಾಖಲೆ ಮಾಡಲೇಬೇಕು. ನೋಡೋಣ, ಇಲ್ಲಿ ಬಂದು ಇಷ್ಟೆಲ್ಲ ದಬ್ಬಾಳಿಕೆ ಮಾಡಿದೆಯಾ, ಇದರ ಮೇಲೆ ಯಾವುದೇ ಪ್ರಕರಣ ದಾಖಲಾಗಲ್ಲ. ಆಗ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ, ಅದು ಹೇಳಿಬಿಟ್ಟೆ ಬರ್ತಾ ಇರೋದು, ಕದ್ದು ಮುಚ್ಚಿ ಬರಲ್ಲ. ನೀವು ಎಷ್ಟು ಪ್ರಕರಣ ದಾಖಲೆ ಮಾಡಿ ನೋಡೋಣ. ನೀವು ಪ್ರಕರಣ ದಾಖಲೆ ಮಾಡಬಾರ್ದು, ಇದೇ ರೀತಿಯಲ್ಲಿ ನಿಮಗೆ ಹೇಳ್ತೀವಿ. ನೋಡೋಣ ಏನಾಗುತ್ತೆ ಅಂತ. ಆದರೆ ನಮಗೆ ನಿಮ್ಮ ಥರ ಸಂಸ್ಕೃತಿ ಕೆಟ್ಟ ಕೆಲಸನ ಮಾಡಲಿಕ್ಕೆ ನಮಗೆ ಕಲ್ತಿಲ್ಲ. ಅಂಥ ಒಂದು ಒಳಸು ಪದಗಳನ್ನು ಉಪಯೋಗಿಸಿ ಅಮ್ಮನಿಗೆ ಅಕ್ಕನಿಗೆಲ್ಲ ಕರೀಲಿಕ್ಕೆ ಅದು ನಿನಗೆ ಕಲಿದಿರ್ಬೋದು, ನಿಮ್ಮ ಮನೆಯವರು ಕಲಿಸಿರ್ಬೋದು, ಅದೇನ ಕಲಿಸಿರ್ಬೋದು. ಸಂತೋಷರು ಏನಕ್ಕೋಸ್ಕರ ಬಂದಿರೋದು? ನನ್ನ ಫ್ರೆಂಡ್ ಪೊಲೀಸರು ಯಾರು ಬರಲಿಲ್ಲ, ಫೋನ್ ಮಾಡಿದ್ದೆ, ಅವ್ರಿಗೆ ಫೋನ್ ತೆಗಿಲಿಲ್ಲ. ಮತ್ತೆ ನಾನು ಒಬ್ಬನೇ ಇದ್ದದ್ದು, ಹುಷಾರು ಸಹ ಇಲ್ಲ. ಮತ್ತೆ ಇವರು ನಾವು ಬಾಗಿಲು ಹಾಕಿ ಒಳಗೆ ಕೂತ್ಕೊಂಡಿದ್ದೇವೆ, ಅದರಲ್ಲಿ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಮತ್ತೆ ಸಂತೋಷನನ್ನು ನಾನು ಫೋನ್ ಮಾಡಿ ಇವ್ರನ್ನ ಕರೆಸಿದೆ, ಪೊಲೀಸರು ಬರಲಿಲ್ಲ. ಪೊಲೀಸರು ಬಂದಿಲ್ಲ. ಪೊಲೀಸರಿಗೆ ಫೋನ್ ಮಾಡಿ ಎಷ್ಟು ಟೈಮ್ ನಂತರ ಪೊಲೀಸರು ಬಂದಿರೋದು? ಒಂದು ಅರ್ಧ ಗಂಟೆ ಆಗ್ಬೋದು. ಅರ್ಧ ಗಂಟೆ ನಂತರ ಬಂದಿರೋದು? 1 ಗಂಟೆ ಆಗ್ಬೋದು. ಮೇಲೆ ಬಂದದ್ದು. ಈಗ ಪೊಲೀಸರ ಮುಂದೆ ಸಂತೋಷನೆಲ್ಲ ದೂಡ್ತಾ ಇರೋ ಒಂದು ವಿಡಿಯೋ ಇದೆಯಲ್ಲ, ಅವರೇ ಒಂದು ರಿಲೀಸ್ ಮಾಡಿದಾರಲ್ಲ, ಅವನು ಹಿಡಿದು ಎಳೆಯುತ್ತಾ ಇರೋದಲ್ಲ. ಪೊಲೀಸರು ಇದ್ರು, ಪೊಲೀಸರು ಅವ್ರ ಪೊಲೀಸರು ಏನು ಮಾತಾಡ್ತಾ ಇಲ್ಲ, ಏನು ಮಾತನಾಡಲಿಲ್ಲ, ಏನು ಕೇಳ್ತಾನೆ ಇಲ್ಲ. ಇದು ಇಲ್ಲೇ ಕಡಬ ಪೊಲೀಸರು ಮಾಡ್ತಾರೆ ಕೆಲಸ. ನಾನು ಪೊಲೀಸರಿಗೆ ವಿನಂತಿ ಮಾಡ್ಕೊಳ್ತೀವಿ, ಅವರು ದೊಡ್ಡವರಾದ್ರೆ ಅವರಿಗೆ ಆಯಿತು. ಆ CC ಕ್ಯಾಮರಾದ ಏನು ಹೇಳಿ? CC ಕ್ಯಾಮರಾದು ಅದು ಎಲ್ಲ ಹೊಡೆದು ಹಾಕಿದ್ದಾರೆ ಅವರು. ಯಾರದು? ಅದು ಯಾರಂತ ರೆಕಾರ್ಡ್ ಆಗ್ಲಿಲ್ಲ, ಅದು ರೆಕಾರ್ಡ್ ಆಗ್ಬೇಕಷ್ಟೇ. ಈಗ ಆದ್ಮೇಲೆ ಅದನ್ನು ಕೊಟ್ಟಿದ್ದೀರಿ ಇವಾಗ? ಅದು ಕೊಟ್ಟಿದ್ದಾರೆ. ಗೊತ್ತಾಗುತ್ತೆ ಇವಾಗ, ಗೊತ್ತಾಗ್ತದೆ. ಅವತ್ತೆ ನೀವೇ ಬೊಬ್ಬೆ ಇಡ್ತಾ ಇದಾರಲ್ಲ, CC ಕ್ಯಾಮರಾ ಎಲ್ಲ ಏನಕ್ಕೆ ಹೊಡೆದಿರೋದು ಮುಟ್ಟಿರೋದು ಅಂತೆಲ್ಲ ಕೇಳ್ತಾ ಇದಾರಲ್ಲ, ಮರ್ದಲ್ಲ ಅಂತ ಹೇಳ್ತಾ ಇದ್ದಾನೆ ಸತೀಶ್. ಆ ವೈರಲ್ ಠಾಣೆಗೆ ಹೋಗುವಾಗ ಹೇಳಿರೋದು ಇಲ್ಲ, ಅದು ಒಡೆದೇನು ಹಾಕಿಲ್ಲ, ವೈರ್ ಮಾತ್ರ ಕಿತ್ತಾಕಿರೋದು ಅಂತ ಹೇಳಿದ್ರು. ಅವಾಗ ಕಿತ್ತಾಕಿರೋದಕ್ಕೂ ಪೊಲೀಸರು ಏನು ಇಲ್ಲಿಗೆ ಬರಲಿಲ್ಲ, ಪೊಲೀಸರು ಬಂದಿಲ್ಲ. ಮತ್ತೆ ಸಬ್ ಇನ್ಸ್ಪೆಕ್ಟರ್ಗೆ ನಮ್ಮ ಮಾತ್ರ ಇಲ್ಲ, ನಾನು ಹೋಗಿ ನೋಡುವಾಗ ಏನಿಲ್ಲ, ವೈರ್ ಮಾತ್ರ ಕಿತ್ತಾಕಿರೋದು ಅಂತ ಹೇಳಿದ್ರು. ಇಲ್ಲಿಗೆ ಯಾರು ಬರಲಿಲ್ಲ. ಅವಾಗ CC ಕ್ಯಾಮರಾ ಹೊಡೆದಾಕಬೇಕು, ಅದೇನೋ ಇದಾಕಿ ಅಂತ ಹೇಳ್ಬೇಕಾದ್ರೆ ವೈರ್ ಎಳೆದಾಕಿರೋದು ಅದನ್ನು ಡ್ಯಾಮೇಜ್ ಮಾಡಿದಂತೆ ಲೆಕ್ಕಕ್ಕೆ ಬರಲ್ಲ ಅಂತ ಕಾಣಿಸುತ್ತೆ. ಈ ರೀತಿಯಲ್ಲಿದೆ ನಮ್ಮ ಕಡಬಲ್ಲಿ ನಮ್ಮ ಅಧಿಕಾರಿಯವರು ಮಾಡ್ತಾ ಇರೋದು ಕೆಲಸ ಅಲ್ಲ. ಅಧಿಕಾರಿ ಹೇಳ್ತೇನೆ, ಇನ್ನಾದರೂ ಎಚ್ಚೆತ್ಕೊಳ್ಳಿ ನೀವು, ಇದಕ್ಕೆಲ್ಲ ಆಸ್ಪದ ಕೊಡಬೇಡಿ. ಯಾರೋ ಅಕ್ರಮ ಬಡ್ಡಿ ಅಂತ ಹೇಳ್ತಾ ಇದ್ದೀವಿ, ದಂಧೆಕೋರರು ಅಂತ ಹೇಳ್ತಾ ಇದ್ದೀವಿ, ಇದನ್ನು ತನಿಖೆ ನಡೆಸಿ ಹೌದಾ ಅಲ್ವಾ ಅಂತ. ನಾವು ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆಲ್ಲ ಕೋರ್ಟಿಗೆ ಹೋಗ್ತೀವಿ. ಕೋರ್ಟಿಗೆ ಹೋಗಿ ಈ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರುವ ಅನ್ಯಾಯಕ್ಕೆ ಒಂದು ತೆರೆ ಎಳಿತೀವಿ ಅಂತ. ಕಾನೂನೇನಿದೆ ಅದನ್ನು ಪಾಲನೆ ಮಾಡಿ. ಕಾನೂನು ನಾವೇನೋ ಕಾನೂನು ಮಾಡೋದಲ್ಲ, ಏನು ಕಾನೂನಿದೆ ಅದನ್ನು ನಾವು ಪಾಲನೆ ಮಾಡೋ ಕೆಲಸ ನಾವು ಮಾಡಬೇಕಾಗಿರೋದು. ಇನ್ನೀ ಮುಂದೆ ಕಡಬದಲ್ಲಿ ಇಂಥ ಘಟನೆ ಆಗಬಾರ್ದು. ಆದರೆ ನಮ್ಮ ರೂಟ್ ಚೇಂಜ್ ಆಗ್ಬೋದು, ಅವ್ರು ಮಾಡಿದ ರೀತಿಯಲ್ಲಿ ನಾವು ಮಾಡಬೇಕಾದ ಅದಕ್ಕೆ ಯಾರು ಆಸ್ಪದ ಮಾಡ್ಕೊಳ್ಬೇಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ.